ಕುಂಬಳೆಯಲ್ಲಿ ಯುವಕನ ಹತ್ಯೆ ಯತ್ನ ಪ್ರಕರಣ, 6 ಮಂದಿ ಆರೋಪಿಗಳ ಬಂಧನ. ಕುಂಬಳೆಯ ಕೃಷ್ಣನಗರ ಸಮೀಪದ ಯುವಕನನ್ನು ಹತ್ಯೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ. ಕುಂಬಳೆಯ ಕುಂಟಂಗಿರಡ್ಕ ಪ್ರದೇಶದ ಮೊಹಮ್ಮದ್ ಆಶಿಂ, ಅಬು ಜಾಸಿಂ, ರಮೀಸ್ ರೋಷಲ್ ಫಿರೋಸ್, ಮಿನ್ಹಾಜ್ ಅಬ್ದುಲ್ಲಾ, ಫಜಲ್ ರೆಹಮಾನ್ ಮತ್ತು ಮೊಹಿದೀನ್ ನಿಹಾಲ್ ಇವರು ಕುಂಬಳೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಅನಂತ್ ಕೃಷ್ಣನ್ ಆರ್ ಮ್ಯಾನೋನ್ ಅವರ ಮುಂದೆ ಶರಣಾಗಿದ್ದಾರೆ. ಮಾರ್ಚ್ 30ರಂದು ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಕುಂಬಳೆ ಬದ್ಯಡ್ಕ ರಸ್ತೆಯ ಕೃಷ್ಣನಗರ ಸಮೀಪದ ಬಸ್ ನಿಲ್ದಾಣದ ಬಳಿ ಅಫ್ಸಾನ್ ಫಹದಿ ಅವರನ್ನು ಹತ್ಯೆ ಮಾಡಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳು ಇವರಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಬೋವಿಕಾನ ಮೊದಲಪಾರ ನಿವಾಸಿ ಆಮಿನ್ ಸಫಾ ಅವರನ್ನು ಇತ್ತೀಚೆಗೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿತ್ತು. ಪೊಲೀಸರು ಮೊದಲು ಹೊರಡಿಸಿದ್ದ ಸೂಚನೆ ಆಧರಿಸಿ ವಿಮಾನ ನಿಲ್ದಾಣ ಅಧಿಕಾರಿಗಳು ಅವರನ್ನು ತಡೆದು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಉಪನಿರೀಕ್ಷಕ ಸನಿತ್ ನೇತೃತ್ವದ ಪೊಲೀಸ್ ತಂಡ ಚೆನ್ನೈಗೆ ತೆರಳಿ ಆರೋಪಿಯನ್ನು ವಶಕ್ಕೆ ಪಡೆದು ಮಂಗಳವಾರ ಸಂಜೆ ಕುಂಬಳೆಗೆ ಕರೆತಂದು ಬಂಧನ ದಾಖಲಿಸಿದರು. ಬಳಿಕ ಸಹ ಆರೋಪಿಗಳಾದ 6 ಮಂದಿ ಸ್ವಯಂ ಪ್ರೇರಿತರಾಗಿ ಪೊಲೀಸರಿಗೆ ಶರಣಾಗಿದ್ದಾರೆ. ಪ್ರಕರಣದ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಅನಸ್ ಈಗಾಗಲೇ ಬಂಧನಕ್ಕೊಳಗಾಗಿದ್ದಾನೆ. ಈ ಪ್ರಕರಣದ ತನಿಖೆ ಮುಂದುವರೆದಿದೆ.